ಈಗಾಗಲೇ ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಆರಂಭಗೊಂಡಿದೆ. ಅನೇಕ ಜಿಲ್ಲಾ ಕೇಂದ್ರಗಳಿಗೆ ಬಸ್ಗಳು ಈಗಾಗಲೇ ಹೊರಟಿರುವಂತದ್ದು. ಇನ್ನು ಮಂಗಳೂರು ಕೆಎಸ್ಆರ್ಟಿಸಿ ವಿಭಾಗದ ವಿಚಾರಕ್ಕೆ ಬಂದ್ರೆ ಕೂಡ ಇವತ್ತು ಕೂಡ ಬಸ್ಗಳು ಪ್ರಯಾಣವನ್ನ ಬೆಳೆಸಿದೆ. ಇದಕ್ಕೆ ಪ್ರಯಾಣಿಕರ ರೆಸ್ಪಾನ್ಸ್ ಕೂಡ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ. ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದು ತಮ್ಮ ತಮ್ಮ ಜಿಲ್ಲೆಗಳಿಗೆ ತೆರಳುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದನ್ನು ನಾವು ಗಮನಿಸಬಹುದು. ಇವತ್ತು ಬೆಳಗ್ಗಿನಿಂದಲೂ ಕೂಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಏನಿದೆ ಇಲ್ಲಿ ತಮ್ಮ ತಮ್ಮ ಊರುಗಳಿಗೆ ತೆರಳುವಂತ ನಿಟ್ಟಿನಲ್ಲಿ ಪ್ರಯಾಣಿಕರು ಬಂದು ಜಮಾಯಿಸಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ನಿನ್ನೆಗಿಂತ ಇವತ್ತು ಹೆಚ್ಚಾಗಿದೆ ಪ್ರಯಾಣಿಕರ ಸಂಖ್ಯೆ. ಅಧಿಕಾರಿಗಳು ಕೂಡ ಸ್ವಲ್ಪ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ರೂಟ್ಗಳಲ್ಲಿ ಖಾಲಿ ಬಸ್ಗಳನ್ನು ಓಡಿಸಬೇಕಾದಿತ್ತು ಎನ್ನುವಂತಹ ಒಂದು ಆತಂಕ ಅವರನ್ನ ಕಾಡ್ತಾ ಇತ್ತು. ಈಗಾಗಲೇ ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಇನ್ನು ಆಯಾ ಊರುಗಳಿಗೆ ತೆರಳೋದಿಕ್ಕೆ ಈಗಾಗಲೇ ಇರುವಂತಹ ಆಸನ ಸಾಮರ್ಥ್ಯದ 50% ಅಂದ್ರೆ 50% ಮಾತ್ರ ಅನುಮತಿ ಇರುವಂತದ್ದು. ಅದು ಕೂಡ ಭರ್ತಿ ಆಗದಿದ್ರೆ ಹೇಗೆ ಅನ್ನುವಂತಹ ಒಂದು ಆತಂಕ ಕಾಡ್ತಾ ಇತ್ತು. ಆದ್ರೆ ಇದೀಗ ನೋಡಿದ್ರೆ ಪ್ರಯಾಣಿಕರಿಂದ ಉತ್ತಮವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ದೂರದ ಊರುಗಳಿಗೆ ತೆರಳುವಂತಹ ಜನರು ಬೆಳಗಿನಿಂದಲೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದು ತಮಗೆ ಹೋಗಬೇಕಾಗಿರುವಂತಹ ಸ್ಥಳದ ಒಂದು ಟಿಕೆಟ್ ಅನ್ನ ಬುಕ್ಕಿಂಗ್ ಮಾಡಿ ಬಸ್ಗಳಲ್ಲಿ ಪ್ರಯಾಣ ಬೆಳೆಸುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಈ ನಡುವೆ ಸಾರಿಗೆ ಸಂಚಾರ ನಗರದ ಒಳಗೂ ಕೂಡ ಆರಂಭಗೊಳ್ಳುವಂತಹ ಸಾಧ್ಯತೆಗಳು ಇದೆ ಎನ್ನುವಂತಹ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ನಗರದೊಳಗೆ ನರ್ಮ ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ವು. ಕೆಎಸ್ಆರ್ಟಿಸಿ ವಿಭಾಗಕ್ಕೆ ಸೇರಿದಂತಹ ಬಸ್ಗಳು ಈಗಾಗಲೇ ಖಾಸಗಿ ಬಸ್ ಮಾಲಕರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಮೇ 31ರವರೆಗೂ ಕೂಡ ನಮ್ಮ ಬಸ್ಗಳನ್ನ ರಸ್ತೆಗೆ ಇಳಿಸುವುದಿಲ್ಲ. ಟೆಕ್ನಿಕಲ್ ರೀಸನ್ಗಳಿಂದಾಗಿ ನಮಗೆ ಮೇ 31ರವರೆಗೂ ಕೂಡ ಬಸ್ಗಳನ್ನು ರಸ್ತೆಗೆ ಇಳಿಸೋದಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು. ಈ ನಡುವೆ ಅನೇಕ ಚಟುವಟಿಕೆಗಳು ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಕಾರ್ಯಾರಂಭವನ್ನು ಕೂಡ ಮಾಡಿದೆ. ಅಂದ್ರೆ ತಮ್ಮಲ್ಲಿ ವಾಹನ ಸೌಕರ್ಯ ಇಲ್ಲದ ಮಂದಿಗೆ ಹೋಗಬೇಕಿದ್ರೆ ಸಾರಿಗೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬಸ್ಗಳು. ಈಗ ಖಾಸಗಿ ಬಸ್ಗಳು ಸಂಪೂರ್ಣವಾಗಿ ಸಂಚಾರವನ್ನ ಸ್ಥಗಿತಗೊಳಿಸಿರುವಂತಹ ಪರಿಣಾಮ ಹೋಗಬೇಕಿದ್ರೆ ಬಸ್ಗಳ ಅನಿವಾರ್ಯತೆ ಇದೆ. ಹೀಗಾಗಿ ಸರಕಾರಿ ನರ್ಮ ಬಸ್ಗಳನ್ನ ಕೂಡ ರಸ್ತೆಗೆ ಇಳಿಸುವಂತಹ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಚಿಂತನೆಯನ್ನ ಮಾಡ್ತಾ ಇದೆ ಎನ್ನುವಂತಹ ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಇನ್ನು ಕೆಎಸ್ಆರ್ಟಿಸಿ ಬಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೆಸ್ಪಾನ್ಸ್ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ನೋಡಬಹುದು. ವ್ಯವಸ್ಥೆಗಳನ್ನ ಹೇಗೆ ಮಾಡಲಾಗ್ತಾ ಇದೆ ಅಂತ? ಹೌದು ಗೌತಮ್, ಅಂದ್ರೆ ನಿನ್ನೆಕ್ಕಿಂತ ಇವತ್ತು ಹೋಲಿಕೆ ಮಾಡಿದಾಗ 60 ಬಸ್ಗಳನ್ನು ಈಗ ಬಿಡಲಾಗಿರುವಂತದ್ದು. ಅಂದ್ರೆ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿ ಗದಗ ಆಗಿರ್ಬೋದು, ಮತ್ತು ಈ ನಮ್ಮ ದಕ್ಷಿಣ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಆಗಿ ಧರ್ಮಸ್ಥಳ ಹೀಗೆ ಪುತ್ತೂರು ತರ ಇವತ್ತು ಸಂಚಾರ ಮಾಡಿರುವಂತದ್ದು. 60ಕ್ಕೂ ಅಧಿಕ ಬಸ್ಗಳು ಇವತ್ತು ಸಂಚಾರ ಮಾಡಿರುವಂತದ್ದು. ಅಂದ್ರೆ ಜನಗಳ ಬೇಡಿಕೆಯನ್ನು ಇಟ್ಕೊಂಡು ಬಸ್ಗಳನ್ನು ಸಂಚಾರ ಮಾಡಲಾಗುತ್ತೆ ಎಂಬ ಅಧಿಕಾರಿಗಳು ಇವತ್ತು ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಯಾವುದೇ ಬಸ್ ಅಂದ್ರೆ ನರ್ಮ್ ಬಸ್ಗಳು ಸಂಚಾರ ಮಾಡಿಲ್ಲ. ಆದ್ರೆ ನಾಳೆ ಸಿಟಿ ಪ್ರದೇಶದಲ್ಲಿ ನರ್ಮ್ ಬಸ್ಗಳು ಸಂಚಾರ ಮಾಡುತ್ತೆ ಎಂಬ ಒಂದು ಅಧಿಕಾರಿಗಳು ಈಗ ತಾನೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಉಳಿದಂತೆ ಇವತ್ತು ನಗರ ಪ್ರದೇಶದ ಹೆಚ್ಚಾಗಿ ಖಾಸಗಿ ಬಸ್ಗಳು ಹೆಚ್ಚಾಗಿ ಓಡಾಟ ಮಾಡಿರುವಂತದ್ದು. ಹಾಗಾಗಿ ಕೆಎಸ್ಆರ್ಟಿಸಿ ಕೆಲವರ ಒಂದು ಮುಖ ಮಾಡಿರುವಂತದ್ದು. ಹಾಗಾಗಿ ಒಂದು ಅಧಿಕಾರಿಗಳು ನಾಳೆಯಿಂದ ಅಂದ್ರೆ ಹೆಚ್ಚುವರಿ ಅಂದ್ರೆ 60ಕ್ಕೂ ಅಧಿಕ ಬಸ್ಗಳನ್ನು ಸಂಚಾರ ಮಾಡ್ತೇವೆ ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಗೌತಮ್. ಅಂದ್ರೆ ಮುಖ್ಯವಾಗಿ ನಾಗೇಶ್, ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಈಗ ಏನು ಪ್ರಯಾಣಿಕರು ಬರ್ತಾ ಇದ್ದಾರೆ, ಅನೇಕ ಜಿಲ್ಲಾ ಕೇಂದ್ರಗಳಿಗೆ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದ್ರೆ ನಿಗದಿತ ಟೈಮಿಂಗಿಗೆ ಇಲ್ಲಿ ಬಸ್ಗಳನ್ನ ಹೊರಡಿಸುವಂತಹ ಕೆಲಸಗಳಾಗ್ತಾ ಇದೆಯಾ, ಅಥವಾ ಪ್ರಯಾಣಿಕರ ಸಂಖ್ಯೆ ಭರ್ತಿಯಾದ ಮೇಲೆಯೇ ಬಸ್ಗಳನ್ನ ಹೊರಡಿಸುವಂತಹ ವಿಚಾರಗಳಾಗ್ತಾ ಇದೆಯಾ, ಹೇಗೆ ಅನ್ನುವಂಥದ್ದು ನಾಗೇಶ್ ಇಲ್ಲಿ? ಹೌದು ಗೌತಮ್, ಅಂದ್ರೆ ಈಗ ಜಿಲ್ಲೆಯಲ್ಲಿ ಕೆಲವೊಂದು ಬಸ್ ಅಂದ್ರೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ಸಂಚಾರ ಮಾಡಿರುವಂತದ್ದು. ನಿಗದಿತ ಸಮಯಕ್ಕೆ ಅಂದ್ರೆ ಯಾವ ರೀತಿ ಈ ಹಿಂದೆ ಒಂದು ಸಮಯಕ್ಕೆ ಸಂಚಾರ ಮಾಡಿರುವಂತದ್ದು. ಅಂದ್ರೆ ಕೆಲವೊಂದು ಅಂದ್ರೆ ಜನಸಂಖ್ಯೆ ವಿರಳವಾಗಿದ್ರೆ ಅದಕ್ಕೆ ಅಂದ್ರೆ COVID-19 ತಪ್ಪಿಸುವ ನಿಟ್ಟಿನಲ್ಲಿ ಒಂದು ವಿರಳವಾಗಿದ್ರೆ ಇದನ್ನು ತಪ್ಪಿಸಬಹುದು. ಅಂದ್ರೆ ಈಗಾಗಲೇ ಒಂದು ರಾಜ್ಯ ಸರ್ಕಾರ ಏನೇ ಸೂಚನೆ ಕೊಟ್ಟಿರುವಂತದ್ದು, ಕೆಎಸ್ಆರ್ಟಿಸಿ ಏನಾದ್ರು ನಷ್ಟ ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಒಂದು ಭರಿಸುವಂತ ಸಾಧ್ಯತೆ ಅಂದ್ರೆ ಭರಿಸುವ ಒಂದು ಈಗಾಗಲೇ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿರುವಂತ. ಹಾಗಾಗಿ ನಷ್ಟ ಅಂದ್ರೂ ಕೂಡ ಜನರಿಗೆ ಒಂದು ಸೌಕರ್ಯವನ್ನು ಕೊಟ್ಟು ರಾಜ್ಯ ಸರ್ಕಾರ ಅಂದ್ರೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಮಾಡಿರುವಂತದ್ದು ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಗಳೂರಿನ ವಿಚಾರಕ್ಕೆ ಬಂದ್ರೆ ಕೆಎಸ್ಆರ್ಟಿಸಿ ಬಸ್ಗೆ ಬೇಡಿಕೆ ಬಂದಿದೆ. ಬೆಂಗಳೂರು, ಹುಬ್ಬಳ್ಳಿ, ಹಾಸನ, ಮಡಿಕೇರಿ ಹೀಗೆ ಹೊರ ಜಿಲ್ಲೆಗಳಿಗೆ ಈಗಾಗಲೇ ಬಸ್ಗಳು ತೆರಳುತ್ತಾ ಇದ್ದು ಜನರು ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನ ಬುಕ್ ಮಾಡಿ ತಮ್ಮ ಊರುಗಳಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅಂದ್ರೆ ಪ್ರತಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲೂ ಕೂಡ ಕೇವಲ ಮ್ಯಾಕ್ಸಿಮಮ್ 30 ಜನರಿಗಷ್ಟೇ ಅವಕಾಶ.
ಅಂದ್ರೆ ನಾವು ಗಮನಿಸಿದ್ರೆ ಎಲ್ಲ KSRTC ಬಸ್ಗಳ ಆಸನ ಸಾಮರ್ಥ್ಯ ಒಂದೇ ರೀತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇರುವಂತಹ 50% ಆಸನ ಸಾಮರ್ಥ್ಯದ 50% ಅಂತ ಹೇಳಿದ್ರೆ ಆಲ್ಮೋಸ್ಟ್ 30 ಮಂದಿಗೆ ಪ್ರಯಾಣಕ್ಕೆ ಅವಕಾಶವನ್ನ ಕೊಡುವಂಥದ್ದು. ಹೀಗಾಗಿ ಕೇವಲ 30 ಜನರು ಮಾತ್ರ ಒಂದು ಬಸ್ನಲ್ಲಿ ಏಕಕಾಲಕ್ಕೆ ಪ್ರಯಾಣವನ್ನ ಮಾಡಬಹುದು. ಅದೇ ರೀತಿ ಜಿಲ್ಲೆಯ ಒಳಗೆ ಉಪ್ಪಿನಂಗಡಿ, ಪುತ್ತೂರು, ಧರ್ಮಸ್ಥಳ, ಸುಳ್ಯ ಭಾಗಗಳಿಗೂ ಕೂಡ ಈಗಾಗಲೇ ಬಸ್ಗಳು ಸಂಚಾರವನ್ನ ಮಾಡ್ತಾ ಇದೆ. ಜನರು ಕೂಡ ಇರುವಂತಹ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಸಹಕಾರವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಇಲ್ಲಿ ಉಲ್ಲೇಖ ಮಾಡಬಹುದು. ಆದರೆ ನಗರದ ಒಳಗೆ ನರ್ಮ ಬಸ್ಗಳು ಇವತ್ತು ಓಡಾಟವನ್ನ ಮಾಡ್ತಾ ಇಲ್ಲ. ನಾಳೆ ನಗರದ ಒಳಗೆ ನರ್ಮ ಬಸ್ಗಳು ಓಡಾಟವನ್ನ ಮಾಡುತ್ತವೆ ಎನ್ನುವಂತಹ ಮಾಹಿತಿ ಕೂಡ ಇದೀಗ ಅಧಿಕಾರಿಗಳಿಂದ ಲಭಿಸ್ತಾ ಇದೆ. ಇವತ್ತು 60ಕ್ಕೂ ಹೆಚ್ಚು ಬಸ್ಗಳನ್ನ ಬಿಡಲಾಗಿದ್ದು ಜನರ ಬೇಡಿಕೆಯನ್ನ ನೋಡಿಕೊಂಡು, ಅಂದ್ರೆ ಜನರ ಒಂದು ಪ್ರಮಾಣ ಹೆಚ್ಚಾದ್ರೆ, ಜನರ ಸಂಖ್ಯೆ ಹೆಚ್ಚಾದ್ರೆ, ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆ ಕಂಡು ಬಂದ್ರೆ ಬೇಡಿಕೆಗೆ ಅನುಗುಣವಾಗಿ ನಾವು ಬಸ್ಗಳ ಸಂಖ್ಯೆಯನ್ನ ಹೆಚ್ಚಿಸ್ತೇವೆ ಎನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಕರಾವಳಿಯಲ್ಲಿ ಖಾಸಗಿ ಬಸ್ಗಳನ್ನೇ ನಂಬಿಕೊಂಡಿದ್ರು ಜನರು, ಈಗ KSRTC ಯತ್ತ ಮುಖ ಮಾಡುವಂತಹ ಅನಿವಾರ್ಯತೆ ಎದುರಾಗಿದೆ. ಇನ್ನು ಖಾಸಗಿ ಬಸ್ಗಳ ವಿಚಾರ ನಿನ್ನೆ ಗಮನಿಸಿದ್ವಿ. ದಕ್ಷಿಣ ಕನ್ನಡ ಜಿಲ್ಲಾ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ದಿಲ್ರಾಜ್ ಆಳ್ವ ಕೂಡ ನಮ್ಮ ಜೊತೆಗೆ ಮಾತನಾಡ್ತಾ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು, ಏನಿದ್ರು ಕೂಡ ಜೂನ್ ಆರಂಭದ ಬಳಿಕವೇ ನಾವು ಬಸ್ಗಳನ್ನು ರಸ್ತೆಗಿಳಿಸುವಂಥದ್ದು, ಮೇ 31ರವರೆಗೂ ಕೂಡ ನಾವು ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸುವುದಿಲ್ಲ ಎನ್ನುವಂತಹ ಮಾತುಗಳನ್ನು ಹೇಳಿದ್ರು. ಸೊ ಇದೀಗ ಇತರ ಜಿಲ್ಲೆಗಳಿಗೆ ಅಥವಾ ಇತರ ಜಿಲ್ಲೆಯ ಒಳಗೆ ಪ್ರಯಾಣವನ್ನ ಮಾಡುವಂತಹ ಪ್ರಯಾಣಿಕರು KSRTCಯನ್ನ ಈಗ ನೆಚ್ಚಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೋಡಬಹುದು.